ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲಿಗೆ ಕೂಡ ಎಲ್ರಿಗೂ ಸ್ವಾಗತ. ಇವತ್ತು ನಾನು ತುಳುನಾಡಿನ ಒಂದು ಫೇಮಸ್ ಆದಂತಹ ಬೂತಾಯಿ ಫಿಶ್ ತವಾ ಫ್ರೈ ಯಾವ ಥರ ಮಾಡೋದನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ನಾವು ಯಾವ ಥರ ಈ ಬೂತಾಯಿ ಮೀನಿನ ಫ್ರೈ ಮಾಡ್ತೇವೆ ಅನ್ನೋದು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ. ನಾನು ಮಸಾಲೆ ರುಬ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ ಇವತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಟೈಪು ಫ್ರೈ ಹಾಕಿದ್ದೀನಿ, ಫಿಶ್ ಫ್ರೈ, ಆದರೆ ಬೇರೆ ಬೇರೆ ಟೈಪ್ ಮಸಾಲ ಕೂಡ ಮಾಡ್ಕೊಂಡು ಹಾಕಿದ್ದೀನಿ. ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ, ಒಂದು ಸ್ವಲ್ಪ ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಅದಕ್ಕಿಂತ ಮೊದಲು ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಯಾವ ಥರ ಈ ಒಂದು ಫಿಶ್ ಫ್ರೈ ನಾನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಮೀನು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮೀನನ್ನ ಈ ಥರ ಎರಡು ಸೈಡ್ ಕೂಡ ಅದರ ಸಿಪ್ಪೆ ತೊಗೊಳ್ಬೇಕು. ನಾವು ತುಳುವಲ್ಲಿ ಪೊಡಸ್ ಅಂತ ಹೇಳ್ತೇವೆ ಇದಕ್ಕೆ. ಅದನ್ನ ನೀಟಾಗಿ ತೊಗೊಳ್ಬೇಕು. ಆಮೇಲೆ ಸೈಡಲ್ಲಿ ಒಂಥರ ರೆಕ್ಕೆ ಥರ ಇರುತ್ತೆ, ಅದನ್ನ ಕಟ್ ಮಾಡಿ ಈ ಥರ ತಲೆ ಭಾಗ ಕಟ್ ಮಾಡಬೇಕು. ಭಾಗ ಹಾಗೂ ಹೊಟ್ಟೆ ಭಾಗ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಳಗಡೆ ಇರೋ ಎಲ್ಲ ವೇಸ್ಟೇಜ್ ಇದೆಲ್ಲ ಬೇಡ ನಮಗೆ, ಇದೆಲ್ಲ ಒಳಗಡೆ ಇರೋದೆಲ್ಲ ಅದನ್ನೆಲ್ಲ ನಾವು ಬಿಸಾಡೋದಕ್ಕೆ ಎಲ್ಲ ಅದನ್ನ ತೆಗೆದ್ಬಿಟ್ಟು ನೀಟಾಗಿ ಒಳಗಡೆ ಎಲ್ಲ ಕೈ ಹಾಕಿಬಿಟ್ಟು ನೋಡಿ, ಈ ಥರ ಬ್ಲ್ಯಾಕ್ ಏನಿದೆ ಅದು ಯಾವುದೇ ಇರಬಾರ್ದು. ನೀರಲ್ಲಿ ಮುಳುಗಿಸಿ ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ತುಂಬಾ ಕ್ಲೀನಾಗಿದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈ ಮೀನು ಕ್ಲೀನ್ ಮಾಡೋದು. ಈ ಬಿಗಿನರ್ಸ್ ಏನಿರ್ತಾರೆ, ಅಡುಗೆ ಕಲಿಯುವವರು, ಅವರಿಗೆ ಗೊತ್ತಿರಲ್ಲ. ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೀನನ್ನ ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ. ನಮಗೂ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಾವು ಮೀನು ಯಾವ ಥರ ಕ್ಲೀನ್ ಮಾಡಬೇಕು, ಇದು ಯಾವ ಥರ ಇದನ್ನ ಕಟ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಓಕೆ, ಹಾಗೆ ಎಲ್ಲ ಮೀನನ್ನ ಕೂಡ ನಾನಿಲ್ಲಿ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ತುಂಬ ಈಸಿ, ಕಷ್ಟ ಏನಿಲ್ಲ. ಸಣ್ಣ ಸಣ್ಣ ಮೀನಾದ್ರಿಂದ ಸ್ವಲ್ಪ ಬೇಗನೆ ನಮಗೆ ಕ್ಲೀನ್ ಮಾಡಿ ಆಗ್ತದೆ ನೋಡಿ. ಈ ಥರ ತಲೆಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೆ ನೀವು ನಿಮ್ಮ ಉಗುರಿನ ಸಹಾಯದಿಂದ ಅದನ್ನ ಕ್ಲೀನ್ ಮಾಡ್ಬೋದು. ಓಕೆ, ಇವಾಗ ನೋಡಿ ಎಲ್ಲ ಮೀನಿಲ್ಲಿ ಕ್ಲೀನ್ ಆಗಿದೆ ನೋಡಿ. ಇದು ನೋಡಿ ಎಗ್ ಮೀನಿದ್ದು, ಇದನ್ನ ನಾವು ಬಿಸಾಡೋ ಹಾಗಿಲ್ಲ, ಇದನ್ನ ಕೂಡ ಫ್ರೈ ಮಾಡೋಕ್ಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನಿನ ಹೊಟ್ಟೆ ಒಳಗಡೆ ಎಗ್ ಏನಿರುತ್ತೆ ಅದು. ಓಕೆ, ಇವಾಗ ಇಲ್ಲೊಂದು ನಾನು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಫ್ರೈ ಪ್ಯಾನಿಗೆ ಒಂದು 6 ಇಂದ 7 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಜೊತೆ. ಇದು ಸ್ವಲ್ಪ ದಪ್ಪ ಆಗ್ತದೆ ನೋಡಿ, ಆವಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಕಾಣ್ತಾ ಇರ್ಬೋದು, ಸ್ವಲ್ಪ ದಪ್ಪಗಾಗಿದೆ ಮೆಣಸು. ಇವಾಗ ಸಾಕಿದು. ಈಗ ಇದಕ್ಕೆ ನಾನು ಒಂದು ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ವಿನಿಗರ್ ಸೇರಿಸ್ಕೋಬೋದು, ಇಲ್ಲಾಂದರೆ ಲಿಂಬೆ ಹಣ್ಣು ಕೂಡ ಸೇರಿಸ್ಕೋಬೋದು. ಅದಕ್ಕೊಂದು 6 ಎಸಳು ಬೆಳ್ಳುಳ್ಳಿ ಹಾಗೂ ಒಂದು 3 ತುಂಡು ಶುಂಠಿ ಹಾಕಿಬಿಟ್ಟು ಎಲ್ಲ ಹುರ್ಕೊಂಡಂತಹ ಮಸಾಲೆನ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹಾಗೂ ಒಂದು 10 ರಿಂದ 20 ಕಾಳು ಪೆಪ್ಪರ್ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿ ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ನಾವು. ಓಕೆ, ಇವಾಗ ನೋಡಿ ಇಲ್ಲಿ ನಾನು ರುಬ್ಕೊಂಡೋದಾಗಿದೆ. ತುಂಬ ಒಂಥರ ಕಲರ್ ನೋಡಿ ರೆಡ್ ಬಂದಿದೆ. ಅದು ನೀವು ಯಾವ ಮೆಣಸು ಯೂಸ್ ಮಾಡ್ತೀರಿ ನೋಡಿ, ಆ ಮೆಣಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಕಲರ್ ಬರೋದು. ಇವಾಗ ಇದನ್ನೊಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ನಿಮ್ಮ ಟೇಸ್ಟ್ ಮೇಲೆ ಸೇರಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ನಾವು ತವಾ ಮೇಲೆ ಫ್ರೈ ಮಾಡೋದ್ರಿಂದ ಈ ಕಾರ್ನ್ಫ್ಲೋರ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಉಪ್ಪು ಸ್ವಲ್ಪ ಡಾರ್ಕಾಗಿ ಹಾಕ್ಕೊಳ್ಳಿ, ಯಾಕಂದರೆ ಈ ಫಿಶ್ ಫ್ರೈ ಏನು ಮಾಡ್ತೀವಿ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಕಡಿಮೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಫ್ರೈ. ಓಕೆ, ಇವಾಗ ನೋಡಿ ಈ ಮೀನನ್ನ ತಗೊಂಡು ಒಂದೊಂದು ಸೈಡ್ ಎರಡು ಸ್ಟೆಪ್ ಕಟ್ ಮಾಡ್ಕೊಳ್ಳಿ ನೋಡಿ, ಈ ಥರ ಸ್ವಲ್ಪ ಲೈನ್ ಹಾಕ್ಕೊಂಡ್ರೆ ಸಾಕು. ಇದು ಯಾಕಂದರೆ ತುಂಬ ಚೆನ್ನಾಗಿ ನಾವು ಮಸಾಲೆ ಮೀನಿಗೆ ಏನು ಮಿಕ್ಸ್ ಮಾಡ್ತೀವಿ ನೋಡಿ, ಎಳ್ಕೊಳ್ಳುತ್ತೆ ಅದು ಎಳ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಚೆನ್ನಾಗಿ ಅದಕ್ಕೆ ಲೈನ್ ಹಾಕೊಳ್ಳೋದು. ಆಮೇಲೆ ಎಲ್ಲ ಈ ಮಸಾಲೆನ ಎಲ್ಲ ಮೀನಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೋಟ್ ಆಗಬೇಕು ಎಲ್ಲ ಪ್ರತಿಯೊಂದು ಫಿಶ್ಶಿಗೂ ಕೂಡ ಕೋಟ್ ಆಗೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ಒಂದು 1/2 ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ ಫ್ರಿಜ್ಜಲ್ಲಿಟ್ಟು, ತುಂಬಾ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ಎಷ್ಟು ಎಳ್ಕೊಳ್ಳುತ್ತೆ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಫಿಶ್ ಫ್ರೈಗೆ. ಓಕೆ, ಇವಾಗ ಒಂದು 1/2 ಅವರ್ ಆಗಿದೆ. ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸಿಗೆ. ಇದಕ್ಕೊಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಹಾಕ್ಕೊಂಬಿಡಿ.
ಕೊಕೊನಟ್ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಓಕೆ, ಈಗ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಒಂದೊಂದಾಗಿ ಫಿಶ್ನ ಇಟ್ಕೊಳ್ಳೋಣ. ಇದಕ್ಕೆ ಎಷ್ಟು ಹಿಡಿಯುತ್ತಾ ಅಷ್ಟೇ ಹಿಡಿ, ಜಾಸ್ತಿ ಒಂದೇ ಸಲಕ್ಕೆಲ್ಲ ಹಾಕಕ್ಕೆ ಹೋಗಬೇಡಿ. ಓಕೆ, ಈಗ ಒಂದು ಸಲ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಒಂದು ಸಾಧಾರಣವಾಗಿ 3 ರಿಂದ 4 ನಿಮಿಷದಷ್ಟು ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿ. ಅಷ್ಟೊತ್ತು ತನಕ ನಾನು ಬಿಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇವಾಗ ನೋಡಿ ಒಂದು 3 ರಿಂದ 4 ನಿಮಿಷ ಆಗಿದೆ. ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಒಂದು ಸೈಡ್ ನೀಟಾಗಿ ಬೆಂದಿದೆ ನೋಡಿ, ಫ್ರೈ ಆಗಿದೆ, ಚೆನ್ನಾಗಿ ಕಾಣ್ತಾ ಇರ್ಬೋದು ನಿಮಗೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಂಡು ಒಂದು 4 ನಿಮಿಷ ವಾಪಸ್ ಬೇಯಿಸ್ಕೊಳ್ಳಿ ನೀವು. ಈ ಮೀನು ಬೇಗ ಬೇಯುತ್ತೆ. ಬೂತಾಯಿ ಫಿಶ್ ಏನಿದೆ ತುಂಬ ಬೇಗನೆ ಬೆಂದು ಹೋಗುತ್ತೆ. ಇದು ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು ಸಿಮ್ಮಲ್ಲಿ ಇಟ್ಬಿಟ್ಟು. ಓಕೆ, ಈಗ ಒಂದು ಸಲ ತೆಗೆದಿದ್ದೇನೆ ನಾನು, ಇನ್ನೊಂದು ಸಲ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳುವಾಗ. ಓಕೆ, ಇದು ಕೂಡ ಸೇಮ್ ಮೆಥಡ್, ನಾನು ಫಸ್ಟ್ ಏನು ಹೇಳಿದ್ದೀನಿ ಅದೇ ಥರ ನೀವು 2ನೇ ಸಲ ಕೂಡ ಫ್ರೈ ಮಾಡ್ಕೊಳ್ಬೋದು. ಓಕೆ, ಇವಾಗ ನೋಡಿ ಇದು ಕೂಡ ನೀಟಾಗಿ ಬೆಂದಿದೆ, ಕಾಣ್ತಾ ಇರ್ಬೋದು ಫ್ರೆಂಡ್ಸ್ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ. ಇನ್ನು ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕಾದರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ನೀವು ಫ್ರೈ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನಮಗೆ ಸಾಫ್ಟ್ನೆಸ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಈ ಥರ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಯಲ್ಲ ಅಂಥೇಳಿ ಭಯ ಬೇಡ, ಚೆನ್ನಾಗಿ ಬೇಯುತ್ತೆ ಮೀನು. ಬೇಗ ಬೇಯೋದ್ರಿಂದ ತೊಂದರೆ ಇಲ್ಲ. ಒಂದು ಸ್ವಲ್ಪ 2 ಸಲ ಕೂಡ, ಒಂದು ಸಲ ನಾವು ಹಾಕಿಬಿಟ್ಟು ಒಂದು 4 ನಿಮಿಷ ಫ್ರೈ ಮಾಡಿ ವಾಪಸ್ ಅದನ್ನು ಟರ್ನ್ ಮಾಡಿಬಿಟ್ಟು ಒಂದು ಸ್ವಲ್ಪ 4 ನಿಮಿಷ ಫ್ರೈ ಮಾಡಿದರೆ ಕರೆಕ್ಟಾಗಿ ಬೇಯುತ್ತೆ, ಸಾಕಾಗುತ್ತೆ ಅಷ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಸಿಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್. Thank you.